ಸುರತ್ಕಲ್ ಮುಖಭಾಗದಲ್ಲಿ ಹಳೆಯ ಟೋಲ್ಗೇಟ್ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ಯಾರದೋ ದುಷ್ಕರ್ಮಿಗಳು ಮೃತ ಕುರಿಗಳ ಮೃತದೇಹಗಳನ್ನು ರಸ್ತೆ ಬದಿ ಎಸೆದು ಪರಾರಿಯಾಗಿದ್ದಾರೆ. ನಗರ ಪಾಲಿಕೆ ಕಾರ್ಮಿಕರ ಸಹಾಯದಿಂದ ಇವುಗಳನ್ನು ಬೇರೆಡೆ ಸ್ಥಳಾಂತರಿಸಿ ಮಣ್ಣು ಮಾಡುವ ಮೂಲಕ ಪರಿಸರ ಹಾಗೂ ಜನರ ಆರೋಗ್ಯ ಉಳಿಸುವ ಕೆಲಸ ಮಾಡಲಾಗಿದೆ. ಈ ಹಿಂದೆ ವಧೆ ಮಾಡಿದ ಪ್ರಾಣಿಗಳ ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗ್ತಿದ್ರು. ಈಗ ಸತ್ತ ಪ್ರಾಣಿಗಳನ್ನೇ ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗುವಂತ ಹೀನ ಮನಸ್ಥಿತಿಗೆ ತಲುಪಿದ್ದಾರೆ ಎಂದು ಸಾರ್ವಜನಿಕರು ಆಡಿಕೊಳ್ಳುತ್ತಿದ್ದಾರೆ. ಯಾವ ರೀತಿ ಬಿಸಾಕಿದ್ದಾರೆ ಅಂತ ಹೇಳಿ ನೋಡಿ. ಬಹುಶಃ ಇದು ನಿನ್ನೆ ರಾತ್ರಿಯ ಕೆಲಸ ಇದು. ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಮಳೆಗೆ ಒದ್ದೆಯಾಗಿ ನೋಡಿ ಈಗ ಇದನ್ನು ಮಹಾನಗರ ಪಾಲಿಕೆ ವತಿಯಿಂದ ಇದನ್ನೀಗ ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡ್ತಿದ್ದೇವೆ. ಆದ್ರೆ ಅದರ ಜೊತೆಗೆ ಇದನ್ನು ಯಾರು ಹಾಕಿದ್ದಾರೆ ಖಂಡಿತವಾಗ್ಲೂ ಕೂಡ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ. ಮುಂದೆ ಯಾರು ಕೂಡ ಈ ರೀತಿಯಾಗಿ ರಸ್ತೆ ಬದಿಗಳಲ್ಲಿ ಪ್ರಾಣಿಗಳನ್ನು ಅಥವಾ ಕಸಗಳನ್ನು ಹಾಕಬಾರ್ದು. NITKಯಲ್ಲಿ CC ಕ್ಯಾಮೆರಾ ಇದೆ ಗೇಟ್ನ ಪಕ್ಕ ಎರಡು ಬದಿಯಲ್ಲಿ ರಸ್ತೆಯ. ಅದನ್ನು ಈಗಲೇ ಚೆಕ್ ಮಾಡಿ ಅದನ್ನು ಯಾರು ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದರೆ ಅವರಿಗೆ ಖಂಡಿತವಾಗ್ಲೂ ಕಠಿಣ ಕ್ರಮ ಆಗಲೇಬೇಕು.